ವೇದಿಕೆಗೆ ನೆರವೇರಿಸಲಿದ್ದಾರೆ ನಮ್ಮ ಸಂಘದ ಸಿಬ್ಬಂದಿಗಳು. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಶಿವಗಿರಿಶಿಖರಾಗ್ರೆ ದಿವ್ಯಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸುಜನನಿಕರಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣೈಕ್ಯಂ ನೌಮಿ ನಾರಾಯಣೈಕ್ಯಂ. ಶಾಖೆಯ ಶಾಖಾಧಿಕಾರಿಯಾದ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಆನಂದ್ ಎಸ್ ಕೊಂಡನರವರು ಹೂ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ನಿಯಮಿತ ಇದರ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ಪಿ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಗೋಪಾಲ್ ಎಂ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಶ್ರೀ ವಾಮನ್ ಕೆ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಗೋಪಾಲ್ ಎಂ ಅವರು ಹೂ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲಾವ ಸೇವಾ ಸಂಘ ರಿಜಿಸ್ಟರ್ ಮತ್ತು ಮಹಿಳಾ ವಿಭಾಗ ಬಂಡಿಕೊಟ್ಯ ಉಳ್ಳಾಲ ಇದರ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಎಚ್ ಸುವರ್ಣ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ಸಲಹಾ ಸಮಿತಿ ಸದಸ್ಯರಾದ ಶ್ರೀ ಗೋಪಾಲ್ ಯುಕೆ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಿವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ ಮತ್ತು ಉಳ್ಳಾಲ ಇದರ ಅಧ್ಯಕ್ಷರಾದ ಶ್ರೀ ವಿನೋದ್ ಮಲ್ಯ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ಬಿಲ್ಲವ ಸಂಘದ ಉಪಾಧ್ಯಕ್ಷರಾದ ಶ್ರೀ ಉದಯ್ ಕುಮಾರ್ ಯುಕೆ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿದ್ಯಾರಣ್ಯ ಯುವಕ ವೃಂದ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಶ್ರೀ ಜಯ ಉಳ್ಳಾಲ್ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ಶಿವಶಕ್ತಿ ಇದರ ಕಾರ್ಯದರ್ಶಿಯಾದ ರಕ್ಷಿತ್ ಕುಮಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇದರ ಅಧ್ಯಕ್ಷರಾದ ಶ್ರೀ ವಿಜಯ್ ಕುಮಾರ್ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ನವೀನ್ ಕುಮಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನವೀನ್ ಕುಮಾರ್. ಕಂದಪ್ಪ ಕಾರ್ನವಾರ್ ಭಗವತಿ ದೇವಸ್ಥಾನದ ಅರ್ಚಕರು ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶಶಿಧರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಯನಪೋಯ ಇಲ್ಲಿಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಹನ್ನಾ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ನಮ್ಮ ಸಂಘದ HR ಆದ ದೀಪಿಕಾ ಸನಿಲ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಮುದಾಯ ದಂತ ವಿಭಾಗ ಯನಪೋಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ಸುಪ್ರಿಯಾ ಎ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ನಮ್ಮ ಸಂಘದ ಶಾಖಾಧಿಕಾರಿಯಾದ ಸ್ವಾತಿ ಎಸ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ನಮ್ಮ ಸಂಘದ AGM ಆದ ಶ್ರೀ ವಿಶ್ವನಾಥ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಹಾಜರಾದ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ನಿಯಮಿತ ಇಲ್ಲಿಯ ಎಲ್ಲ ನಿರ್ದೇಶಕರಿಗೂ ಸ್ವಾಗತ. ಸಂಘದ ಸಲಹಾ ಸಮಿತಿ ಸದಸ್ಯರಿಗೂ ಸ್ವಾಗತ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ ಮತ್ತು ಮಹಿಳಾ ವಿಭಾಗ ಬಂಡಿಕೊಟ್ಟೆಯ ಉಳ್ಳಾಲ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
ಶಿವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ ಉಳ್ಳಾಲ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರಣ್ಯ ಯುವಕ ವೃಂದ ಮತ್ತು ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಮೀಣ ಆರೋಗ್ಯ ರಕ್ಷಣಾಭಿವೃದ್ಧಿ ಮತ್ತು ಕೇಂದ್ರ ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಸಮುದಾಯ ದಂತ ವಿಭಾಗ ಎನಪೋಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ರಳಕಟೆ ಇಲ್ಲಿಯ ಎಲ್ಲ ನುರಿತ ತಜ್ಞ ವೈದ್ಯರಿಗೆ ಸ್ವಾಗತ. ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ನಿಯಮಿತ ಸಿಬ್ಬಂದಿ ವರ್ಗದವರಿಂದ ನೆರೆದಿರುವ ಎಲ್ಲ ಟಿವಿ ಮಾಧ್ಯಮದವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ೊಂದಿಗೆ ಉದ್ಘಾಟಿಸಬೇಕಾಗಿ ನೆರೆದ ಅತಿಥಿಗಳಲ್ಲೂ ಕೇಳಿಕೊಳ್ಳುತ್ತೇನೆ. ಆರೋಗ್ಯ ಶಿಬಿರಕ್ಕೆ ಬಂದ ಎಲ್ಲ ಶಿಬಿರಾರ್ಥಿಗಳಿಗೆ ವಂದನೆಗಳು, ಜೊತೆಗೆ ಸ್ವಾಗತ ಕೂಡ. ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದಿಂದ 51ನೇ ಆರೋಗ್ಯ ಶಿಬಿರ ಇವತ್ತು ನಡೀತಾ ಇದೆ. ಬಹುಶಃ ಪ್ರತಿಯೊಂದು ಶಾಖೆಯ ಜೊತೆಗೆ ಆರ್ಥಿಕ ಕೆಲಸಗಳ ಜೊತೆಗೆ ಈ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಂಡು ಇಲ್ಲಿಯ ಪರಿಸರದ ಜನರಿಗೆ ಒಂದು ಸಹಾಯ ಮಾಡುತ್ತಿರುವುದು ಇದು ದೊಡ್ಡ ಕೆಲಸವೇ ಸರಿ. ಇದರ ಜೊತೆಯಲ್ಲಿ ನಾವು ಬ್ರಹ್ಮಶ್ರೀ ನಾರಾಯಣಗುರು ಪ್ರಕಾಶನಮಂತ್ ಚಾರಿಟೇಬಲ್ ಟ್ರಸ್ಟ್ ಕೂಡ ಕೈ ಜೋಡಿಸಿದ್ದೇವೆ. ನಮ್ಮದು ಚಾರಿಟೇಬಲ್ ಟ್ರಸ್ಟ್ 20 ವರ್ಷದಿಂದ ನಡೀತಾ ಇದೆ. ಹಾಗೆಯೇ ಈ ನಮ್ಮ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘದ ಕೂಡ 10 ವರ್ಷದಿಂದ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇದರ ಉಪಯೋಗ ಮೂಲೆಗಳ ಶಾಖೆಗಳ ಪರಿಸರ ಜನರು ತಗೊಳ್ತಾ ಇದ್ದಾರೆ. ತಾವು ಕೂಡ ಇದನ್ನು ತಗೊಳ್ಬೇಕು, ಪ್ರಯೋಜನ ಪಡಿಬೇಕು. ನಮ್ಮ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಚಿತ್ತರಂಜನ್ ಬೋಳಾರವರು ಅವರ ಈ ಒಂದು ಕೆಲಸ ಕಾರ್ಯಗಳನ್ನು ಎಲ್ಲರೂ ಮೆಚ್ಚಬೇಕಾದ್ರೆ. ಬಹುಶಃ ಸ್ವಸಹಾಯ ಸಂಘಗಳು ಸಾಮಾನ್ಯವಾಗಿ ಆರ್ಥಿಕ ವ್ಯವಹಾರಗಳನ್ನು ಮಾತ್ರ ಹೆಚ್ಚಿನ ಸಂಸ್ಥೆಗಳು ಮಾಡ್ತಾ ಇವೆ. ಆದರೆ ನಾವು ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘ ಆರ್ಥಿಕ ಕೆಲಸಗಳ ಜೊತೆಗೆ ಈ ಒಂದು ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡ್ತಾ ಬಂದಿದ್ದೇವೆ. ಕನ್ನಡಕವನ್ನು ನೀಡುವುದಾಗಿರ್ಬೋದು ಅಥವಾ ಬೇರೆ ಇತರ ಪರಿಕರಗಳನ್ನು ನೀಡುವ ವ್ಯವಸ್ಥೆ ಕೂಡ ನಮ್ಮ ಆತ್ಮಶಕ್ತಿ ವಿದ್ಯುತ್ ಸಹಕಾರದಿಂದ ಆಗ್ತಾ ಇದೆ. ಅದಕ್ಕೆ ಎಲ್ಲರ ಆತ್ಮಶಕ್ತಿಯ ವಿದ್ಯುತ್ ಸಹಕಾರ ನಿರ್ದೇಶಕರು, ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು, ಇದರ ಅಧ್ಯಕ್ಷರು ಹಾಗೂ ಎಲ್ಲ ಸಹೋದ್ಯೋಗಿಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಮುಂದೇನು ಇಂಥ ಕೆಲಸ ಕಾರ್ಯಗಳು ನಮ್ಮ ಆತ್ಮಶಕ್ತಿ ವಿದ್ಯುತ್ ಸಹಕಾರದಿಂದ ಆಗ್ತಾ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತು ಮುಗಿಸ್ತೇನೆ. ಇವತ್ತು ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ವರ್ಷಂಪ್ರತಿ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘದ ಅಧ್ಯಕ್ಷರು, ಅವರ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ ಸೇರಿ ಇಂಥ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಗ್ರಾಮೀಣ ಜನತೆಗೆ ಮಾಡುವುದು ತುಂಬ ಸಂತೋಷದ ವಿಷಯ. ಇಲ್ಲಿ
ಇಲ್ಲಿಯ ನಮ್ಮ ಉಳ್ಳಲಕ್ಕೆ ಸಂಬಂಧಪಟ್ಟ ಸಂಘ ಸಂಸ್ಥೆಯನ್ನು ಗಣನೆಗೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಯ ಉಳ್ಳಾಲದ ಜನರು ಇದರ ಒಂದು ಸದುದ್ದೇಶವನ್ನು ಪಡೆಯುವಂತೆ ಎಲ್ಲರಲ್ಲಿ ವಿನಂತಿಸಿದ ಇನ್ನೂ ಇಂತಹ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂತೆ ಅಧ್ಯಕ್ಷರು ಹಾಗೂ ಅವರ ಆಡಳಿತ ಮಂಡಳಿಯಲ್ಲಿ ವಿನಂತಿಸಿದ ನನ್ನ ಈ 2 ಮಾತನ್ನು ತಿಳಿಸ್ತೇನೆ. ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಇಲ್ಲಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ಸುಪ್ರಿಯಾ ಎ ಅವರು ಒಂದೆರಡು ಮಾತುಗಳನ್ನಾಡಲು ಕೇಳಿಕೊಳ್ಳುತ್ತೇವೆ. ಆತ್ಮಶಕ್ತಿ ವಿವಿಧೋಷ ಸಹಕಾರಿ ಸಂಘ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇವರು ಕೈ ಜೋಡಿಸಿ ಇವತ್ತೊಂದು ನೇತ್ರ ತಪಾಸಣಾ ಶಿಬಿರ, ದಂತ ಚಿಕಿತ್ಸಾ ಶಿಬಿರ ಮತ್ತು ಸಾಮಾನ್ಯ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ನಾನು ದಂತ ಚಿಕಿತ್ಸೆ ವಿಷಯ ಮಾತಾಡೋದಾದರೆ ಹೆಚ್ಚಾಗಿ ನಾವೆಲ್ಲರೂ ನೋವು ಬರುವ ತನಕ ದಂತ ವೈದ್ಯಕೀಯರ ಹತ್ರ ನಾವು ಹೋಗುವುದಿಲ್ಲ. ಆದರೆ ಸಾಮಾನ್ಯವಾಗಿ ಇದು ಆಗಬಾರ್ದು. ನಾವು ಈ ರೂಟೀನ್ ಕ್ಯಾಂಪ್ಸಿಗೆ ಬಂದಾಗ ನಾವು ರೂಟೀನಾಗಿ ಡೆಂಟಿಸ್ಟ್ ಹತ್ರ ಹೋಗಿ, ಅಂದರೆ ದಂತ ವೈದ್ಯಕೀಯರ ಹತ್ರ ಹೋಗಿ ರೆಗ್ಯುಲರ್ ಆಗಿ ಚೆಕಪ್ ಮಾಡಬೇಕು. ಚೆಕಪ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ಬಾಯಿಯೊಳಗೆ ಎಷ್ಟು ತೊಂದರೆ ಉಂಟಂತ. ಕೆಲವೊಮ್ಮೆ ನಮಗೆ ನೋವು ಬರುವುದಿಲ್ಲ, ಆದರೆ ಸಡನ್ ಆಗಿ ಸ್ವೆಲ್ಲಿಂಗ್ ಬರೋದು, ಇನ್ಫೆಕ್ಷನ್ ಆಗೋದು, ಇಂಥ ದೊಡ್ಡ ಪ್ರಾಬ್ಲಮ್ಸ್ ಬರ್ತದೆ. ಅದರಿಂದ ನಾವು ಹಲ್ಲುಗಳನ್ನು ಕಳೆದುಕೊಳ್ಳುತ್ತೇವೆ. ಸೊ ಆದ ಕಾರಣ ಇಂಥ ಕ್ಯಾಂಪ್ಸ್ ಅಥವಾ ನೀವು ಒಂದು ದಂತ ವೈದ್ಯಕೀಯರ ಹತ್ರ ಹೋಗಿ ರೆಗ್ಯುಲರ್ ಆಗಿ ಚೆಕಪ್ ಮಾಡಿದರೆ ಇಂಥ ಪ್ರಾಬ್ಲಮ್ಸನ್ನು ನಾವು ತಡೆಗಟ್ಟಬಹುದು. ಹಾಗಾಗಿ ಇವತ್ತು ನಾವು ನಮ್ಮ ಯನಪಾಯ ಡೆಂಟಲ್ ಕಾಲೇಜಿಂದ ನಮ್ಮ ಸ್ಪೆಷಲೈಸ್ಡ್ ಮೊಬೈಲ್ ಡೆಂಟಲ್ ವ್ಯಾನನ್ನು ತಂದಿದ್ದೇವೆ. ಸೊ ಈ ವ್ಯಾನ್ನಲ್ಲಿ ನಿಮಗೆ ಸಣ್ಣ ಫಿಲ್ಲಿಂಗ್ಸ್, ಹಲ್ಲು ತೆಗೆಯೋದು, ಹಲ್ಲು ಕ್ಲೀನಿಂಗ್ ಮಾಡೋದು, ಇಂಥ ಟ್ರೀಟ್ಮೆಂಟ್ಸನ್ನು ನಾವು ಮಾಡಿಕೊಡುತ್ತೇವೆ. ಮತ್ತು ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಸ್ ಬೇಕಿದ್ರೆ, ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಥವಾ ಹಲ್ಲಿನ ಸೆಟ್, ಹಲ್ಲಿನ ಇಂಪ್ಲಾಂಟ್, ಇಂಥ ಟ್ರೀಟ್ಮೆಂಟ್ಸ್ ಎಲ್ಲ ಬೇಕಿದ್ರೆ ನಾವು ನಮ್ಮ ಗ್ರೀನ್ ಕಾರ್ಡನ್ನು ಅಂತ ಕೊಡುತ್ತೇವೆ. ಆ ಕಾರ್ಡನ್ನು ಹಿಡ್ಕೊಂಡು ನೀವು ಯನಪಾಯ ಡೆಂಟಲ್ ಕಾಲೇಜ್ ದೇರ್ಲಕಟ್ಟೆ ಇಲ್ಲಿ ಬರಬಹುದು. ಹಾಗೆ ಅಲ್ಲಿ ಬಂದರೆ ಈ ಕಾರ್ಡನ್ನು ಹಿಡ್ಕೊಂಡು ಬಂದರೆ ನಿಮಗೆ ಟ್ರೀಟ್ಮೆಂಟ್ ಎಲ್ಲ ಉಚಿತವಾಗಿ ಲಭ್ಯ ಮಾಡುತ್ತೇವೆ. ಹಾಗೆ ಇವತ್ತಿನ ನೀವೆಲ್ಲರೂ ಇಲ್ಲಿ ಬಂದವರು ಈ ಒಂದು ಉಚಿತ ವೈದ್ಯಕೀಯ ಮತ್ತು ದಂತ ಶಿಬಿರದ ಅತ್ಯಂತ ಲಾಭವನ್ನು ಪಡೆಯಬೇಕೆಂದು ನಾನು ವಿನಂತಿಸುತ್ತೇನೆ. ಧನ್ಯವಾದಗಳು. ಆತ್ಮಶಕ್ತಿ ಸಹಕಾರಿ ಸಂಘವು ಕೇವಲ ಒಂದು ಸಹಕಾರಿ ಸಂಘ ಆಗಿ ಕೇವಲ ಬ್ಯಾಂಕಿಂಗ್ ಸೇವೆ ಮಾತ್ರ ಅಲ್ಲ, ಈ ಬ್ಯಾಂಕಿಂಗ್ ಸೇವೆ ಜೊತೆಯಲ್ಲಿ ನಾವೇನು ಕಳೆದ 10 ವರ್ಷದಲ್ಲಿ ಉಳ್ಳಾಲದಲ್ಲಿ ನಮ್ಮ ಶಾಖೆಯನ್ನು ಮಾಡಿ ನಿರಂತರವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದಿದ್ದೇವ. ಒಂದು ಮಾತಿದೆ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಒಂದು ಇಲ್ಲದಿದ್ದರೆ ನಿಮ್ಮಲ್ಲಿ ಎಷ್ಟು ದುಡ್ಡಿದ್ರೂ ಕೂಡ ಅದು ಯಾವುದಕ್ಕೂ ನಿರರ್ಥಕ. ಯಾಕಂತ ಹೇಳಿದ್ರೆ ಹಣ ಯಾವಾಗಲೂ ನಾವು ಅದನ್ನು ಸೇವಿಂಗ್ಸ್ ಮಾಡಿ ಇಡ್ಬೋದು, ಆದರೆ ಆರೋಗ್ಯವನ್ನು ನಾವು ಸೇವಿಂಗ್ಸ್ ಮಾಡಿಟ್ಟರೆ, ಆರೋಗ್ಯವಾಗಿದ್ದರೆ ನಾವು ನಿರಂತರವಾಗಿ ನಾವು ನಮ್ಮ ಬಾಳು ಬಂಗಾರ. ಹಾಗಾಗಿ ನಮ್ಮ ಗ್ರಾಹಕರಿಗೆಲ್ಲ ಇಡೀ ಉಳ್ಳಾಲದ ಜನತೆ ಕೂಡ ಆರೋಗ್ಯವಂತರಾಗಿ ಇರಲಿ ಎನ್ನುವ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಬಂದಿದ್ದೇವೆ ಕಳೆದ 10 ವರ್ಷದಲ್ಲಿ. ಇದರಲ್ಲಿ ಸುಮಾರು 10,000ಕ್ಕೂ ಮಿಕ್ಕಿ ಜನರು ಪ್ರಯೋಜನವನ್ನು ಪಡೆದಿದ್ದಾರೆ. ನಾವು ಈಗಾಗಲೇ ಪ್ರತಿಯೊಂದು ಶಿಬಿರದಲ್ಲಿ ಕೂಡ ಎಲ್ಲರಿಗೂ ಅಗತ್ಯವುಳ್ಳವರಿಗೆ ಕನ್ನಡಕದ ವಿತರಣೆ, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಹಾಗೂ ಈಗಾಗಲೇ ನಮ್ಮ ಯನಪಾಯ ವೈದ್ಯಕೀಯ ಸಂಸ್ಥೆಯವರು ಈಗಾಗಲೇ ಹೇಳಿದಾಗೆ ಚಿಕಿತ್ಸೆಗೆ, ದಂತ ಚಿಕಿತ್ಸೆಗೆ ಆಗಲಿ ಅಥವಾ ಇತರ ಚಿಕಿತ್ಸೆಗೆ ಬೇಕಾದಾಗ ಅವರಿಗೆ ಅಗತ್ಯವುಳ್ಳವರಿಗೆ ಅವರ ಗ್ರೀನ್ ಕಾರ್ಡ್ ಮೂಲದ ಮೂಲಕ ಮುಂದಿನ ಚಿಕಿತ್ಸೆ ಕೂಡ ನಾವು ನೆರವು ನೀಡುತ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಹಕಾರ ಸಂಘ ನೀಡುವಂಥ ಈ ಸೇವೆಯನ್ನು ನೀವು ಪ್ರಯೋಜನವನ್ನು ಪಡೆಯಿರಿ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದಾಗೆ ಎಲ್ಲರೂ ನಾವು ಹೋಗುವಂಥದ್ದು ರೋಗ ಬಂದ ಮೇಲೆ, ರೋಗ ಬರುವ ಮೊದಲೇ ಇಂಥ ಶಿಬಿರಗಳಲ್ಲಿ ಬಂದು ನಾವು ಉಚಿತವಾಗಿ ತಪಾಸಣೆ ಮಾಡಿದರೆ ನಮ್ಮಲ್ಲಿರುವಂಥ ರೋಗದ ಲಕ್ಷಣ ಏನಿದ್ರೂ ಕೂಡ ಮೊದಲೇ ನಮಗೆ ತಿಳಿಯುತ್ತದೆ. ಹಾಗಾಗಿ ಈ ಒಂದು ರೋಗದ ಲಕ್ಷಣವನ್ನು ಮೊದಲೇ ತಿಳಿದಾಗ ನಮಗೆ ಬೇಕಾದ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೋಸ್ಕರ ನಾವು ಹೇಳುವಂಥದ್ದು, ರೋಗ ಬಂದ ಮೇಲೆಲ್ಲ ಬರುವ ಮೊದಲೇ ನಾವು ಜಾಗೃತರಾಗಲಿಕ್ಕೆ ಇಂಥ ಶಿಬಿರಗಳಲ್ಲಿ ಭಾಗವಹಿಸುವ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ, ಈ ಒಂದು ಆತ್ಮಶಕ್ತಿ ಸಹಕಾರಿ ಸಂಘದ ಸೇವೆಯನ್ನು ಕೂಡ ನೀವು ನಿರಂತರವಾಗಿ ಪಡೆಯುವಂತಾಗಲಿ. ನಮ್ಮಲ್ಲಿ ಎಲ್ಲ
ರೀತಿಯ ಠೇವಣಿಗಳಷ್ಟೇ ಅಲ್ಲದೆ ಸಾಲ ಸೌಲಭ್ಯಗಳು ಕೂಡ ಇರ್ತದೆ. ಈಗಾಗಲೇ ನಾವು ಮಳೆಗಾಲದಲ್ಲಿ ಮಾನ್ಸೂನ್ ಒಂದು ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮಳೆಗಾಲ ಬಂದಾಗ ಬೇಕಾಗುವಂಥದ್ದು ಚಿನ್ನಾಭರಣ ಸಾಲ ಬರುವಂಥವರು ಜಾಸ್ತಿ. ಹಾಗಾಗಿ ವಿಶೇಷ ಬಡ್ಡಿ ದರದಲ್ಲಿ 8.8 ಬಡ್ಡಿ ದರದಲ್ಲಿ ಚಿನ್ನಾಭರಣ ಸಾಲವನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ಸಹಕಾರಿ ಸಂಘಗಳು ಈ ಒಂದು ಇಷ್ಟೊಂದು ಕಡಿಮೆ ಬಡ್ಡಿ ದರದಲ್ಲಿ ನೀಡದಂಥ ಸೇವೆಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಇಷ್ಟೇ ಬಡ್ಡಿಯಲ್ಲಿ ನೀಡ್ತಾ ಇರುವಂಥ ಸೇವೆಯನ್ನು ನಿಮಗೆ ನೀಡುವಂಥದ್ದನ್ನು ನೀವು ಪಡಿಬೇಕು. ನಮ್ಮ ಉಚಿತ ಒಂದು ಮಾನ್ಸೂನ್ಗೆ ಎಲ್ರಿಗೂ ಕೊಡೆ ಅಗತ್ಯ ಇದೆ. ಹೊಸದಾಗಿ ಬರುವ ಗ್ರಾಹಕರಿಗೆ ನಾವು ಉಚಿತವಾಗಿ ಕೊಡೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಈ ನಮ್ಮ ಸೇವೆಯನ್ನು ಕೂಡ ನೀವು ಪಡಿಬೇಕು ಅಂತ ವಿನಂತಿಸಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ಎಲ್ಲ ಸಂಘ ಸಂಸ್ಥೆಯವರು, ಮುಖ್ಯವಾಗಿ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ಆಗಲಿ, ಶಿವಶಕ್ತಿ ಯುವಕ ಮಂಡಲ ಆಗಲಿ, ವಿದ್ಯಾರಣ್ಯ ಯುವಕ ಮತ್ತು ವೃಂದ ಮತ್ತು ವಿದ್ಯಾರಣ್ಯ ಕಲಾವೃಂದ, ಇವರು ನಿರಂತರವಾಗಿ ನಮ್ಮೊಂದಿಗೆ ಪ್ರಾರಂಭದಿಂದಲೇ ಇದ್ದಾರೆ. ಅದರ ಸ್ಥಾಪಕ ಅಧ್ಯಕ್ಷರು ಕೂಡ ಇದ್ದಾರೆ. ನಿರಂತರವಾಗಿ ನಮ್ಮ ಕೈ ಜೋಡಿಸಿದ್ದಾರೆ. ಇವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡುವಂಥ ಈ ಶಿಬಿರಗಳಲ್ಲಿ ತಾವುಗಳು ಭಾಗವಹಿಸಿ ನಮ್ಮೊಂದಿಗೆ ಸಹಕರಿಸಿ ಈ ಶಿಬಿರವನ್ನು ಯಶಸ್ವಿಗೊಳಿಸಿ ಅಂತ ಕೇಳಿಕೊಳ್ತಾ, ಇದರೊಂದಿಗೆ ಈ ಒಂದು ಶಿಬಿರದಲ್ಲಿ ಈ ಆದಿತ್ಯವಾರ ಆದರೂ ಕೂಡ ನಮ್ಮ ಸಿಬ್ಬಂದಿಗಳು ಕೂಡ ಅವರ ಮನೆಯ ಕೆಲಸವನ್ನು ಬದಿಗೊತ್ತಿ ನಿಮಗೆ ಸೇವೆ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಎಲ್ರಿಗೂ ಧನ್ಯನಾಗಿದ್ದೇನೆ ಅಂತ ಹೇಳ್ತಾ, ಬಂದವರಿಗೆಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ, ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಅತಿಥಿಗಳಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚಿತ್ತರಂಜನ್ ಬೋಳರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಳ್ಳಾಲ ಶಾಖೆಯ SI ಆದ ರೇವಣ್ಣ ಸಿದ್ದಪ್ಪ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಸಹಕಾರ ರತ್ನ ಚಿತ್ತರಂಜನ್ ಬೋಳರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಆತ್ಮಶಕ್ತಿ ವಿವಿಧ ವಿಷಯ ಸಹಕಾರ ಸಂಘವರ ವತಿಯಿಂದ ಉಳ್ಳಾಲ ನಗರಸಭೆಯ ಸಮುದಾಯ ಭವನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲರೂ ಹಮ್ಮಿಕೊಂಡಿದ್ದಾರೆ. ಹಾಗೂ ಈ ಒಂದು ಆತ್ಮಶಕ್ತಿ ಈ ಸಹಕಾರಿ ಸಂಘದ ಸದುಪಯೋಗ ಈ ಉಳ್ಳಾಲ ನಗರದ ಅಥವಾ ನಮ್ಮ ಎಲ್ಲ ಗ್ರಾಮದ ನಾಗರಿಕರು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ, ಮತ್ತು ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದವರಿಗೆ ಶುಭವಾಗಲಿ. ಹೀಗೆ ನಾಗರಿಕರಿಗೆ ಒಳ್ಳೆ ಉಚಿತ ಮತ್ತು ಒಂದು ಸದೃಢವಾದ ವೈದ್ಯಕೀಯ ಚಿಕಿತ್ಸೆ ಹಾಗೂ ಅವರಲ್ಲಿ ಇರುವಂತಹ ಫೆಸಿಲಿಟಿಯನ್ನು ಆಧರಿಸಿ ಎಲ್ಲವನ್ನು ಸರಿಯಾಗಿ ಕೊಡಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ ಶುಭಾಶಯಗಳು ತಿಳಿಸುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್. ಹಾಗೂ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್, ಮಾಜಿ ಆರೋಗ್ಯ ಮತ್ತು ಆಹಾರ ನಾಗರಿಕ ಸರಬರಾಜು ನಗರ ವಸತಿ ಸಚಿವರಾದ ಶ್ರೀಯುತ UT ಖಾದರ್ ರವರು ಆಗಮಿಸಲಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚಿತ್ತರಂಜನ್ ಬೋಳರ್ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಅವರು ಧನ್ಯವಾದ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳರ್ ಇವರಿಗೆ ಧನ್ಯವಾದಗಳು. ಭಗವತಿ ದೇವಸ್ಥಾನದ ಅರ್ಚಕರಾದ ಶ್ರೀಯುತ ಕಂದಪ್ಪ ಕರ್ನಾವರ್ ಇವರಿಗೂ ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ ಮತ್ತು ಮಹಿಳಾ ವಿಭಾಗ ಬಂಡಿಕೋಟೆಯ ಉಳ್ಳಾಲ ಇದರ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ H ಇವರಿಗೂ ಧನ್ಯವಾದಗಳು.
ಶಿವಶಕ್ತಿ ಯುವಕ ಮಂಡಲ ರಿಜಿಸ್ಟರ್ ಉಳ್ಳಾಲ, ಇದರ ಅಧ್ಯಕ್ಷರಾದ ಶ್ರೀ ವಿನೋದ್ ಮಲ್ಯ ಇವರಿಗೂ ಧನ್ಯವಾದಗಳು. ವಿದ್ಯಾರಣ್ಯ ಯುವಕ ವೃಂದದ ಅಧ್ಯಕ್ಷರಾದ ಜಯ ಉಳ್ಳಾಲ್ ಇವರಿಗೂ ಧನ್ಯವಾದಗಳು. ಹಾಗೂ ವಿದ್ಯಾರಣ್ಯ ಕಲಾವೃಂದದ ಅಧ್ಯಕ್ಷರಾದ ವಿಜಯಕುಮಾರ್ ಇವರಿಗೂ ಧನ್ಯವಾದಗಳು. ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಎನಪೊಯ ಇಲ್ಲಿನ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಹನ ಇವರಿಗೂ ಧನ್ಯವಾದಗಳು. ಸಮುದಾಯ ದಂತ ವಿಭಾಗ ಎನಪೊಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ಸುಖಾದಗಳು. ವಿದ್ಯಾರಣ್ಯ ಯುವಕ ವೃಂದ ರಿಜಿಸ್ಟರ್ ಮತ್ತು ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಎನಪೊಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಹಾಗೂ ಸಮುದಾಯ ದಂತ ವಿಭಾಗ ಎನಪೊಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ನುರಿತ ತಜ್ಞ ವೈದ್ಯ ತಂಡದವರಿಗೂ ಧನ್ಯವಾದಗಳು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಶಿಬಿರಾರ್ಥಿಗಳಿಗೂ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.